ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ಸಂದರ್ಭ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಸೇರಿದ ಜನಸಾಗರದ ಮಧ್ಯದಲ್ಲಿ ಕಾಲ್ತುಳಿತದಲ್ಲಿ ಮಂಗಳೂರು ಹೊರವಲಯದ ಮುಲ್ಕಿ ಮೂಲದ ಯುವತಿಯೊಬ್ಬರು ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಮುಲ್ಕಿ ಮೂಲದ ಮಾನಂಪಾಡಿ ಬಳಿಯ ಯುವತಿಯೋರ್ವಳು ತನ್ನ ಪತಿಯ ಎದುರಿನಲ್ಲಿ ನೋಡ್ತಾ ಇದ್ದಂತೆ ಮೃತಪಟ್ಟಿದ್ದಾರೆ. ಮೃತಳನ್ನ ಅಕ್ಷತಾ ಪೈ ಎಂದು ಗುರುತಿಸಲಾಗಿದೆ. ಸಿಎ ಪದವೀಧರೆಯಾಗಿದ್ದ ಅಕ್ಷತಾ ಪೈ ಕಳೆದ 1.5 ವರ್ಷದ ಹಿಂದೆ ಉತ್ತರ ಕನ್ನಡ ಸಿದ್ದಾಪುರ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಅಕ್ಷಯ್ ಜೊತೆ ಮದುವೆಯಾಗಿದ್ದು ಇಬ್ಬರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸಿ ಉದ್ಯೋಗವನ್ನ ಮಾಡ್ತಾ ಇದ್ರು. ಬುಧವಾರ ಮಧ್ಯಾಹ್ನ ತಮ್ಮ ಮನೆಯಿಂದ ಪತಿ ಜೊತೆ ಬೆಂಗಳೂರು ತಂಡದ ವಿಜಯೋತ್ಸವ ನಡೆದ ಸ್ಟೇಡಿಯಂ ಬಳಿ ತೆರಳುತ್ತಾ ಇದ್ದಂತೆ ಏಕಾಏಕಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಈ ದುರಂತದಲ್ಲಿ 11 ಮಂದಿ ಮೃತಪಟ್ಟಿದ್ದು ಅದರಲ್ಲಿ ಅಕ್ಷತಾ ಪೈ ಕೂಡ ಇದ್ರು. ಸ್ಥಳಕ್ಕೆ ಅಕ್ಷತಾ ಪೈ ಮನೆಯವರು ಧಾವಿಸಿದ್ದು ಮೃತ ಶರೀರವನ್ನ ಪತಿ ಅಕ್ಷಯ್ ಮನೆಯಾದ ಉತ್ತರ ಕನ್ನಡದ ಸಿದ್ದಾಪುರಕ್ಕೆ ಕೊಂಡೊಯ್ಯಲಾಯಿತು ಎಂದು ತಿಳಿದು ಬಂದಿದೆ. ಮೃತ ಅಕ್ಷತಾ ಪೈ ಎಸ್ಎಸ್ಎಲ್ಸಿಯನ್ನ ಮುಲ್ಕಿ ಸ್ಥಳೀಯ ಮೆಡಲಿನ್ ಶಾಲೆ ಹಾಗೂ ಪಿಯುಸಿ ಸ್ಥಳೀಯ ವಿಜಯ ಕಾಲೇಜಿನಲ್ಲಿ ಶಿಕ್ಷಣವನ್ನ ಪೂರೈಸಿ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ರು.